Hello guys, welcome back to our YouTube channel Karavalicousinz. ಇವತ್ತು ನಾವೊಂದು ಅಡ್ವೆಂಚರ್ ಟ್ರಿಪ್ ಹೋಗ್ತಿದ್ದೇವೆ. ಎಲ್ಲಿಗೆ? ಡೆಸರ್ಟ್ ಸಫಾರಿ. ಸೊ ದುಬೈಗೆ ಬಂದು ಡೆಸರ್ಟ್ ಸಫಾರಿ ಹೋಗ್ಲಿಲ್ಲ ಅಂದ್ರೆ ವೇಸ್ಟ್ ಬಾಡೀಸ್ ಅಂತ ಒಂದು 2 ವೇಸ್ಟ್ ಬಾಡೀಸ್ ನಮ್ಮ ಮೂವರೊಟ್ಟಿಗಿದ್ದಾರೆ. 3 ವರ್ಷ ಆಗಿ ನಾವು ಈ ಎರಡು ಜನರು ಒಂದು 2 ದಿನಕ್ಕೆ ಸಹ ಯಾರಾದ್ರೂ ದುಬೈಗೆ ಬಂದ್ರು ಫಸ್ಟ್ ಹೋಗುದು ಡೆಸರ್ಟ್ ಸಫಾರಿ. ಇವರು ಇನ್ನೂ ಹೋಗ್ಲಿಲ್ಲ. ಸೊ ಇವತ್ತು ಇವರನ್ನು ಕರೆದು ನಾವು ಹೋಗ್ತಿದ್ದೇವೆ. ಫ್ಯಾಮಿಲಿ ಸಹ ಬರ್ತಿದ್ದಾರೆ, ಹಾಗೆ ನೀವು ಸಹ ಬರ್ಬೇಕು ನಮ್ಮೊಟ್ಟಿಗೆ. ಸೊ ಆರ್ ಯು ರೆಡಿ ಗೈಸ್? ಸೊ ಫೈನಲಿ ನಾವು ಕಾರಲ್ಲಿ ಕೂತ್ಕೊಂಡಿದ್ದೇವೆ. ನಾವು ಇಷ್ಟು ಜನ ಇದ್ದೇವೆ. ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೇನೆ ನಿಮ್ಗೆ. ಒಂದು ಎದುರುಗಳಿಗೆ 2 ಕೋತಿಗಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತೆ ನಮ್ದು ಫ್ಯಾಮಿಲಿ ಮೆಂಬರ್ಸ್ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಸೊ ಫೈನಲಿ ನಾವು ಹೊರಟಿದ್ದೇವೆ ಡೆಸರ್ಟ್ ಸಫಾರಿಗೆ. ಎಷ್ಟು ಹೊತ್ತಾಗ್ತಾ ಗೊತ್ತಿಲ್ಲ. ಬೈಜನ್ ಕಿತ್ನ ಟೈಮ್ ಲಗೆ? 45 ಮಿನಿಟ್ಸ್ ಅಲ್ಲಿ ಮುಟ್ತೇವೆ ನಾವು. आपका नाम? ಸಾಕಿಬಾಯಿ ಸಲಾಮಲೈಕುಂ. ಇವರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನೋಡ ಫುಲ್ ಒಂದು ಫನ್ ಫೀಲ್ಡ್ ಟ್ರಿಪ್ ಇರ್ಬೋದು ಇದು ನಮ್ದು. ಹಾಗೆ ನೋಡಿ, ಇವ್ರನ್ನು ಇಂಟ್ರೊಡ್ಯೂಸ್ ಮಾಡೋ ಕೆಲಸ ನಮ್ಮ ಶಿರೀಶ್ ಅವರು ಮಾಡ್ಲಿಕ್ಕಿದ್ದಾರೆ. ಶಿರೀಶ್, ಇದು ನಮ್ಮ ಭಾವಂದಿರು ಮಿಥುನ್ ಉದ್ಯಾವನ್ ಅಂತ. ಅವರ ವೈಫ್ ಇಲ್ಲಿದ್ದಾರೆ ನೋಡಿ. ಇದು ನೋಡಿ ಮಿಸ್ ಇಂಡಿಯಾ ನಮ್ದು. ಮತ್ತೆ ನಮ್ಮೊಬ್ಬ ಹೀರೋ ಇದ್ದಾನೆ ಇಲ್ಲಿ. ಮತ್ತೊಬ್ರು ಇದ್ದಾರೆ, ಮಿಸ್ ಗಾಯತ್ರಿ. ಅಲ್ಲ, ಮಿಸಸ್ ಗಾಯತ್ರಿ, ಸಾರಿ. ನಾವು ಶಾರ್ಜಾ ಬಾರ್ಡರ್ಗೆ ಹೋಗ್ತಿದ್ದೇವೆ. ಅಲ್ಲಿ ಡ್ಯೂನ್ ಬ್ಯಾಶಿಂಗ್ ಇರುತ್ತೆ, ಒಂದು 20-25 ಮಿನಿಟ್ಸ್ ಇರುತ್ತೆ. ಡ್ಯೂನ್ ಬ್ಯಾಶಿಂಗ್ ಅಂತ ನಿಮ್ಗೆ ಗೊತ್ತಾಗ್ಬೋದು, ನಾವು ತೋರಿಸ್ತೇವೆ. ಸಾಧಾರಣ ಎಲ್ಲರಿಗೆ ಎಕ್ಸ್ಪೀರಿಯನ್ಸ್ ಉಂಟು ಇಲ್ಲಿ ಹಿಂದೆ ಕೂತ್ಕೊಂಡವರಿಗೆ, ಎಕ್ಸೆಪ್ಟ್ ಈ 2 ಜನರಿಗೆ. ಇವರು ಫಸ್ಟ್ ಟೈಮ್ ಬರ್ತಿದ್ದಾರೆ. ಸೊ ಅವರು ಎಕ್ಸೈಟೆಡ್ ಇದ್ದಾರೆ ತುಂಬಾ. ನಾವೆಲ್ಲ ತುಂಬಾ ಸಲ ಹೋಗಿದ್ದೇವೆ. ಸೊ ನಮಗೆ ಒಂದು ಅಂದಾಜು ಉಂಟು ಏನು ಆಗ್ತದೆ ಅಂತೇಳಿ. ಸೊ ಅಲ್ಲಿ ಡ್ಯೂನ್ ಬ್ಯಾಶಿಂಗ್ ಇರುತ್ತೆ. ಡೆಸರ್ಟ್ ಅಲ್ಲಿ ಫುಲ್ ಒಂದು ಅಡ್ವೆಂಚರ್ ರೈಡ್ ಕೊಂಡು ಹೋಗ್ತಾರೆ. ಇವರು ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾರು ಸಹ ಒಂದು ದುಬೈಗೆ ವಿಸಿಟ್ ಮಾಡಿದ್ರೆ ಫಸ್ಟ್ ಡೆಸರ್ಟ್ ಸಫಾರಿ ಟ್ರೈ ಮಾಡಬೇಕು. ಇವರ ಹಾಗೆ ಬಿಲ್ಕುಲ್ ಮಾಡಬಾರ್ದು. ಇಬ್ಬರ ಹಾಗೆ 3 ವರ್ಷ ಆಯ್ತು. ನಾವು ಬಂದ ಟೈಮ್ ಹಂಗೆ ಇದೆ. ಬಂದ ಟೈಮ್ ಅಲ್ಲಿ ಕೊರೋನಾ ಬಂತು, ಕೋವಿಡ್ ಬಂತು. ಮನೆಯಲ್ಲೇ ಕೂತ್ಕೊಳ್ಳೋದು ಅಷ್ಟೇ. ಹೌದೌದು, ಅದು ಕರೆಕ್ಟ್. ಮತ್ತೆ ಮನೆಯಿಂದ ಹೊರಗೆ ಬಂದ್ರೆ ಮಲಗುದಲ್ಲಿ ಸುದ್ದಿಲ್ಲ ಇವರದ್ದು. ಹಾಗೆ ಆ ಡ್ಯೂನ್ ಬ್ಯಾಶಿಂಗ್ ಅಂತ ಇರುತ್ತೆ, ತುಂಬಾ ಅಡ್ವೆಂಚರ್. ಅದು ಸಣ್ಣ ಮಕ್ಕಳಿರೋ ಸ್ವಲ್ಪ ಕೇರ್ಫುಲ್ ಇರಬೇಕು. ಬಾಕಿ ಬ್ಯಾಚುಲರ್ಸ್ ಎಲ್ಲ ಒಟ್ಟಿಗೆ ಇದು ತುಂಬಾ ಫನ್ ಇರುತ್ತೆ, ತುಂಬಾ ಅಡ್ವೆಂಚರಸ್. ನಮ್ಮೊಟ್ಟಿಗೆ ಮಗು ಇದೆ, 4 ವರ್ಷ ಆಗಿದೆ ನನ್ನ ಮಗನಿಗೆ. ನಾವು ಟ್ರೈ ಮಾಡ್ತಿದ್ದೇವೆ, ಸ್ವಲ್ಪ ರಿಸ್ಕ್ ಆದ್ರೂ ಸಹ ಟ್ರೈ ಮಾಡ್ತಿದ್ದೇವೆ ನಾವು. ಮತ್ತೆ ಅದರ ನಂತರ ಸ್ವಲ್ಪ ಸನ್ಸೆಟ್ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಟೈಮ್ ಇದ್ರೆ ಒಳ್ಳೆ ವ್ಯೂ ಸಿಗ್ತದೆ, ಅಲ್ಲಿ ಫೋಟೋ ಸೆಷನ್ ಎಲ್ಲ ಮಾಡ್ಬೋದು. ಅದರ ನಂತರ ನಾವು ಕ್ಯಾಂಪಿಗೆ ಹೋಗಿ. ಕ್ಯಾಂಪ್ ಇರೋದು ದುಬೈಯಲ್ಲಿ, ಅಂದ್ರೆ ಶಾರ್ಜಾದಲ್ಲಿ ಅಲೌಡ್ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು. ಸೊ ದುಬೈಯಲ್ಲಿ ಸೊ ಕ್ಯಾಂಪಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಉಂಟು. ನಾವು ಅಲ್ಲಿ ಹೋದ ನಂತರ ನಿಮಗೆ ತೋರಿಸ್ತೇವೆ. ನಿಮ್ಗೆ ಸಹ ಎಂಜಾಯ್ ಮಾಡ್ಬೋದು ನೋಡಿ. ಬಟ್ ನೀವು ಯಾರಾದ್ರೂ ಬಂದ್ರೆ ದುಬೈಗೆ ದಯವಿಟ್ಟು ಡೆಸರ್ಟ್ ಸಫಾರಿ ಹೋಗ್ಲೇಬೇಕು. ಡೆಸರ್ಟ್ ಸಫಾರಿ ಹೋಗ್ಬೇಕು. ಸೊ ಫ್ರೆಂಡ್ಸ್, ಇದೊಂದು ಮೀಟಿಂಗ್ ಪಾಯಿಂಟಿಗೆ ಬಂದಿದೆ ನಾವು. ಇಲ್ಲಿ 1-2 ಆ್ಯಕ್ಟಿವಿಟಿ ಉಂಟಂತೆ. ಮತ್ತು ವಾಶ್ರೂಮಿಗೆ ಹೋಗೋದಿದ್ರೆ ಅಥವಾ ಏನಾದರೂ ಸಣ್ಣ ಪುಟ್ಟ ಪರ್ಚೇಸಿಂಗ್ ಮಾಡೋದಿದ್ರೆ ಸಹ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಗೈಸ್, ಫಸ್ಟ್ ನಾವು ಇದು ರೀಚ್ ಆಗಿ ಕ್ವಾಡ್ ಬೈಕ್ ರೈಡ್ ಅಂತ ಉಂಟು, ಅದು ಟ್ರೈ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ.
ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಯ್ಯೋ ಈಗ ಸ್ವಲ್ಪ ಟೈಮ್ ಬೇಕು ಮಾರ ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ. ಭಯಂಕರ ಒಂದು ಅಡ್ವೆಂಚರ್ ಟ್ರಿಪ್, ಭಯಂಕರ ಸೂಪರ್ ಮ್ಯಾನ್, ಸೂಪರ್, ಸೂಪರ್ ಸೂಪರ್, ಫುಲ್ ಚೇಸಿಂಗ್. ತೋರಿಸಿ ಇವರು ಪಾಪ ಇಲ್ಲಿ ಕೂತ್ಕೊಂಡು ಬಾಕಿ ನೋಡಿ ಮುಖ ನೋಡಿ, ಸ್ವಲ್ಪ ಬೇಜಾರು, ಎಲ್ಲ ಟ್ರೈ ಮಾಡ್ಬೇಕಿದ್ದು. ಹತ್ತಿರ ಓನ್ಲಿ ಎಂತಿರಾ ಅಡ್ವೆಂಚರ್ ಹೋಗ್ತಿದ್ದೇವೆ ಎಲ್ಲರೂ ಈಗ. ready for the adventure ride, Dune Bashing. ಎಕ್ಸೈಟೆಡ್? Yes bro, ನೋಡ್ಬೇಕು ಇವಾಗ ಈಗ ಅಡ್ವೆಂಚರ್ ನಾವೆಲ್ಲ ತಯಾರಾಗ್ತಿದ್ದೇವೆ. ಹೀಟ್ ಬೆಲ್ಟ್ ಎಲ್ಲ ಹಾಕ್ತಿದ್ದಾರೆ ಅವರು. ಅನ್ಕೊಳ್ಬಹುದು ಎಷ್ಟು ಟಫ್ ರೈಡ್ ಆಗಿರ್ಬೋದು ಅಂತ ಹೇಳಿ. Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go. Go, 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 yo, go, go, go. Hustle hard, hustle every single day. I'll be making moves till I'm buried in my grave. To the system, I don't wanna be a slave. I've been doing shit my way, or the highway. And in the driveway is a nice range. Cause I grind through the climb, I invite pain. You'll never hear me, bitch, nah, I don't complain. Just gotta flip the switch and you can go and obtain anything you want, anything you need. Your mind's got the key ingredient, it's belief. They'll deceive with the negativity, but I just slide right by that energy. Even when you feel low, you can still go. Even when you feel slow, you can still go. Even when there's no hope, you can still go. I never answer to no, man, I still go. Go, 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 go. You got a mind, but even that could change. You could flip the gray matter like some batter in your brain. That's why they say, fake it till you ಎಂತ ರೈಡ್ ಮಾರ್. ಎಂತ ರೈಡ್ ಮಾರಾಯ. ಈಗ ನಾವು ಸನ್ಸೆಟ್ ಆಗುವ ಸ್ಥಳಕ್ಕೆ ಹೋಗ್ತಿದ್ದೇವೆ. ವಂಡರ್ಫುಲ್ ವ್ಯೂ ಸಿಗುತ್ತೆ ನಿಮ್ಗೆ ಇಲ್ಲಿಂದ, ಆಯ್ತಾ? ದಿವೇಶ್, ಎಲ್ಲಿ ಹೋಗ್ತಿದ್ದೆ ನಾವೀಗ? ಟಯರ್ಡ್ ಆಯ್ತು ಮಾರ್ರೆ. ಈಗ ಡ್ಯೂನ್ ಬ್ಯಾಶಿಂಗ್ ಆಯ್ತು, ನಂತರದ ಸನ್ಸೆಟ್ ತೋರಿಸ್ಲಿಕ್ಕೆ ಒಂದು ಕಡೆ ಕರೆದುಕೊಂಡು ಹೋದ್ರು. ಅಲ್ಲಿ ಸಹ ಫುಲ್ ಫೋಟೋ ಸೆಷನ್ ಎಲ್ಲ ಮಾಡಿದ್ದೆವು, ಸೂಪರ್ ವ್ಯೂಸ್ ಇತ್ತು, ನೀವು ನೋಡ್ಬೋದು ವಿಡಿಯೋದಲ್ಲಿ. ಈಗ ಅಲ್ಲಿಂದ ನಾವು ಕ್ಯಾಂಪ್ಗೆ ಕರೆದುಕೊಂಡು ಹೋಗ್ತಿದ್ದಾರೆ. ಕ್ಯಾಂಪಲ್ಲಿ ಈಗ ಇರುವ ಎಲ್ಲ ಆಕ್ಟಿವಿಟೀಸ್ ಏನೆಲ್ಲ ಉಂಟು ಅಲ್ಲಿ ಗೊತ್ತಾಗ್ತದೆ ನಿಮಗೆ. ಬನ್ನಿ ನಮ್ಮೊಟ್ಟಿಗೆ. ಬೆಲ್ಲಿ ಡ್ಯಾನ್ಸ್ ಉಂಟಲ್ಲ, ಅದುಂಟು, ನಿಮ್ಗೆ ಅದೆಲ್ಲ ನೋಡ್ಲಿಕ್ಕೆ. ಅದಕ್ಕೆ ಬಂದದ್ದು. ನಾವು ತುಂಬಾ ನೋಡಿದ್ದೇವೆ. ಬೆಲ್ಲಿ ಡ್ಯಾನ್ಸ್ ಉಂಟು, ಮತ್ತೆ ಫೈರ್
ಫೈರ್ ಒಟ್ಟಿಗೆ ಒಂದು ಆಟ ಆಡೋ ಒಂದು ಇದು ಮಾಡ್ತಾರೆ ಒಬ್ರು. ಮತ್ತೆ ಬೇರೆ ಬೇರೆ ತರ ಡ್ಯಾನ್ಸ್, ಮತ್ತೆ ಕೆಮಲ್ ರೈಡ್ ಡೌಟ್, ಈಗ ರಾತ್ರಿ ಆಯ್ತು ಕೆಮಲ್ ರೈಡ್ ಸಿಗ್ಲಿಕ್ಕಿಲ್ಲ. ಬೇರೆ ಫುಡ್ ಒಳ್ಳೆ ಬುಫೆ ಟೈಪ್ ಫುಡ್ ಉಂಟು. ಮತ್ತೆ ಲೇಡೀಸ್ ನವರಿಗೆ ಮೆಹಂದಿ ಹಾಕ್ಲಿಕ್ಕೆಲ್ಲ ಉಂಟು, ಅಲ್ಲಿ ಫ್ರೀಯಲ್ಲಿ ಹಾಕಿ ಕೊಡ್ತಾರೆ. ಟ್ರೆಡಿಷನಲ್ ಡ್ರೆಸ್ ಹಾಕಿ ಫೋಟೋ ಸೆಷನ್ ಮಾಡಿ ತುಂಬಾ ಆಕ್ಟಿವಿಟೀಸ್ ಉಂಟು. ನೀವು ಬನ್ನಿ, ಈಗಂತೂ ಟಯರ್ಡ್ ಆಗಿದ್ರು. ನೋಡ್ತೇನೆ ಅನುರಾಗ್ ಬೆಲ್ಲಿ ಡ್ಯಾನ್ಸ್ ನೋಡ್ಲಿ ರೆಡಿಯಾ? ಅನುರಾಗ್ ರೆಡಿ. ಅದಕ್ಕೆ ಬಂದದ್ದು, ಬೇರೆ ಯಾವುದಕ್ಕೆ ಬರಲಿಲ್ಲ. ಫೈನಲಿ ನಾವು ಕ್ಯಾಂಪಿಗೆ ರೀಚ್ ಆಗಿದ್ದೇವೆ ನೋಡಿ. ಯಾವ್ದು ರಾಯಲ್? ಎಲ್ಲಿ ಹೋಗ್ತಿದ್ದೀವಿ ನಾವು ಇವಾಗ? ಬೆಲ್ಲಿ ಡ್ಯಾನ್ಸ್ ನೋಡ್ಲಿಕ್ಕೆ. ಎಲ್ಲಿ ಹೋಗ್ತಿದೆ? ಬೆಲ್ಲಿ ಡ್ಯಾನ್ಸ್ ನೋಡ್ಲಿಕ್ಕೆ. ಅದೇ ಹೇಳ್ತಿದ್ದೇನೆ, ಬೆಲ್ಲಿ ಡ್ಯಾನ್ಸ್ ಕನಸಲ್ಲಿ ಅದೇ ಹೇಳ್ತಿದ್ದೇನೆ. ಡ್ಯೂನ್ ಬ್ಯಾಶಿಂಗ್ ನಮ್ದು ಉಂಟಲ್ಲ, ತುಂಬಾ ಅಡ್ವೆಂಚರ್ಸ್ ಮಾಡಿ ನಮ್ದು ಸಾಕಿಬ್ ಬಾಯ್ ಪಾಕಿಸ್ತಾನದಿಂದ. ಮತ್ತು ಸೂಪರ್ ಒಂದು ಎಕ್ಸ್ಪೀರಿಯನ್ಸ್, ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸಾಕಿಬ್ ಬಾಯ್, बहुत एंजॉय किया हम लोग ड्यून बैशिंग. फिर से मिलेंगे हम लोग एक बार. आप लोग एक बार पूरा इधर आ जाओ. ಅವರು ಎಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ರು, ಇಲ್ಲಿ ಅದೆಲ್ಲ ಯಾವುದು ಎಂತ ಹೇಗೆ ಅಂತ ಹೇಳಿ. ಸೊ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಮ್ಗೆ ಸೀಟ್ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಒಳ್ಳೆ ಸ್ಟೇಜಿನ ಫ್ರಂಟ್ ಅಲ್ಲಿ ನಾನು ಫ್ರಂಟ್ ಅಲ್ಲಿ ಕೂತ್ಕೊಂಡು. ಯಾಕೆಂದ್ರೆ ನಾವೆಲ್ಲ ಈಗ ಸ್ವಲ್ಪ ವಯಸ್ಸಾಗಿದೆ, ನಿಮ್ಮನ್ನೆಲ್ಲ ಸೈಡ್ ಅಲ್ಲಿ ನಿಮ್ಗೆ ಹೇಳ್ಲಿಕ್ಕೆ ಆಗುದಿಲ್ಲ, ಸ್ಟೇಜ್ಗೆ ಎಲ್ಲ ಅಲ್ಲ. ಅವರೆಲ್ಲ ಸೈಡ್ ಅಲ್ಲಿ ಮಾಡಿ ನೋಡಿ. ಇಷ್ಟು ಪಾಪ ಅವ್ರ ಮುಖ ನೋಡಿ, ಏನು ಮಾಡುದಿಲ್ಲ. ನಾನು ಹೋಗಿ ಬೆಲ್ಲಿ ಡ್ಯಾನ್ಸ್ ಮಾಡಿದ್ರೆ ಏನು ಮಾಡುದಿಲ್ಲ ಅವರು. ಹೌದಾ? ಬಿಟ್ಟು ಏಜ್ ಆಯ್ತು. ಯಾರಿ ನಿಮ್ಗೆ? ನನ್ಗೆ ಅಲ್ಲ, ಅಣ್ಣನಿಗೆ. ತುಂಬಾ ಕ್ರೌಡ್ ಇಲ್ಲದೆ ಇವತ್ತು, ತುಂಬಾ ವೀಕೆಂಡ್ ಅಲ್ಲ ರಜೆ ಅಂತ ಹೇಳಿ. ಮತ್ತೆ ಇಲ್ಲಿ ನೋಡಿ, ಈ ಹೆನ್ನಾ ಟ್ಯಾಟೂಸ್ ಮೆಹಂದಿ ಹಾಕ್ಲಿಕ್ಕೆ ಲೇಡೀಸ್ ಅವರಿಗೆ ಫ್ರೀ ಆಗಿ ಒಂದು ಸಣ್ಣ ರೀತಿಯಲ್ಲಿ ಹಣ ಕೊಡ್ಲಿಕ್ಕಿಲ್ಲ ಅದಕ್ಕೆ. ಓನ್ಲಿ ಒನ್ ಸ್ಮಾಲ್ ಫ್ಲವರ್ ಫ್ರೀ ಇನ್ ಹ್ಯಾಂಡ್, ಒಂದು ಫ್ಲವರ್ ಟೈಪ್ ಮೆಹಂದಿ ಮಾಡಿದ್ರೆ ಫ್ರೀಯಲ್ಲಿ ಮಾಡಿ ಕೊಡ್ತಾರೆ. ಬೇರೆ ನಿಮಗೆ ಬೇಕಾಗಿ ಬೇರೆ ಬೇರೆ ರೀತಿಯಲ್ಲಿ ಡಿಸೈನ್ ಎಲ್ಲ ಬೇಕಿದೆ, ಅದಕ್ಕೆ ಅವರು ಚಾರ್ಜ್ ಮಾಡ್ತಾರೆ, ನಾವು ಕೊಡಬೇಕು. ಸೊ ನಾವೀಗ ಸ್ಟಾರ್ಟರ್ ತಗೊಂಡು ಬಂದೆವು. ಸ್ಟಾರ್ಟರ್ ಆಗಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂದ್ರೆ ಅದು ಒಂದು ಸಮೋಸ ಸಿಗುತ್ತೆ, ಮತ್ತೆ ನೀರುಳ್ಳಿ ಬಜ್ಜಿನ. ಇದಕ್ಕೇನು ಹೇಳ್ತಾರಣ್ಣ? ಅದೊಂದು ಅರಬಿಕ್ ಗೋಳಿ ಬಜ್ಜಿ. ಅರಬಿಕ್ ಗೋಳಿ ಸತ್ಯನಾ? ಅಲ್ಲ, ಅದೇ ಟೈಪ್, ಅದೇ ಹೆಸರಿನಾಗೆ ಸ್ವೀಟ್ ಇರುತ್ತಲ್ಲ, ಅರಬಿಕ್ ಗೋಳಿ ಬಜ್ಜಿ ಅಂತ ಇವರು ಹೇಳಿದ್ರು. ಬಜ್ಜಿ ಟೇಸ್ಟ್, ಗೋಳಿ ಬಜ್ಜಿ ಟೇಸ್ಟ್. ಮತ್ತೆ ಇದು ತೋರಿಸ್ಬೇಡ, ಅದೇನು ಖಾಲಿ ಆಯ್ತು. ಹೇಗಿತ್ತಾ? ಒಳ್ಳೆಯದೆ. ಅದು ಕೊಡುದಿಲ್ಲ. ಇವರು 2ನೇ ಬಾರಿ 3ನೇ ಬಾರಿ ತಿಂತಿದ್ದಾರೆ ಅವರು. ನಿಮ್ದೆಲ್ಲ ಮರ ಆ ಕಡೆ ಇರೋರು ಬಿಳಿಯವರು. ಇವರು 5ನೇ ಬಾರಿ ತಿಂದಿದ್ದಾರೆ. ನಾವು ಅಲ್ಲಿ ಹೇಳಿದೇವಲ್ಲ ಮೆಹಂದಿ ಹಾಕುವವರಿಗೆ ಆಗ್ಬೋದು ಅಂತ ಹೇಳಿ. ಎಷ್ಟೊತ್ತಿಗೆ? 5 ದಿರಮ. ಇದು ಫ್ರೀ. ಫ್ರೀಯಲ್ಲಿ ಮಾಡೋದಾದ್ರೆ ಅವರು ಈ ತರ ಮಾಡ್ತಾರೆ ನೋಡಿ. ಸೊ ಇದು ಫ್ರೀ. 5 ದಿರಮ್ಗಾದ್ರೆ ಫುಲ್ ಮಾಡ್ತಾರಾ? ಹೌದಾ? ಫುಲ್ ಮಾಡೋದಾದ್ರೆ ಅದೇ 10 ದಿರಮ. ಸೊ 5 to 10 ದಿರಮ ಹಾಗೆಲ್ಲ ಇರುತ್ತೆ. ಎಲ್ಲಿಗೆ ಅಣ್ಣ? ಓ ಅಣ್ಣ ಎಲ್ಲಿಗೆ? ಈ ಜನ ಉಂಟಲ್ಲ, 2ನೇ ಸಲ 3ನೇ ಸಲ ತಿಂದಿದಂತ. 3ನೇ ಸಲ ಕ್ಯೂ ಅಲ್ಲಿ ನಿಂತು ತಿನ್ಲಿಕ್ಕೆ ಹೋಗ್ತಿದ್ದಾರೆ. ಸ್ಟಾರ್ಟರ್ ಎಸ್ಪೆಷಲಿ ತುಂಬ ಹಸಿವಂತೆ. ಬಕಾಸುರಲ್ಲಿದೆ ನೋಡಿ.
ನನ್ನನ್ನು ತೆಗ್ತಾ ಇದ್ದೀರಾ? Silent clap. ಸೊ ನಾವು ಫೈನಲಿ ಫುಡ್ ತಗೊಂಡು ಬಂದೆವು. ನೋಡಿ ನಮಗೆ ಯಾವ ಥರ ಫುಡ್ ಇಲ್ಲಿ ಸಿಗುತ್ತೆ ಅಂತ ಹೇಳಿ. ಎಲ್ಲ ಪ್ಯಾಕೇಜ್ ಎಲ್ಲ ಬರುತ್ತೆ. ಹಾಗೆ ತೋರಿಸ್ಬೇಡ ಅವರು ತಿಮ್ಮಟ್ಟು ಅಂತ ಅನ್ಕೊಳ್ಳೋರು. ನೋಡಿ ತಿಮ್ಮಟ್ಟು ಅಲ್ಲ ನೀವು? ತಿಮ್ಮಟ್ಟು ಅಲ್ಲ ಆಯ್ತಾ, ಇದು ನಾನು ತಂದದ್ದು ಆಕ್ಚುಲಿ ಆಗಿ ನಿಮ್ಗೆ ಬೇಕಾಗಿ, ಆಡಿಯನ್ಸ್ಗೆ ಬೇಕಾಗಿ. ಅಂದ್ರೆ ಏನೆಲ್ಲ ವೆರೈಟಿ ಉಂಟು ತೋರಿಸ್ಬೇಡ. ಇವರು ಸುಮ್ಮನೆ ತಿಮ್ಮಟ್ಟು, ನಾನು ಖಾಲಿ ಇದು ಮತ್ತೆ ಒಂದು ಇದು ತಿಂದು ಬದುಕುದು ಅಷ್ಟೇ. ನೋಡಿ ಎಲ್ಲ ಸುಳ್ಳು ಆಯ್ತಾ? ಎಲ್ಲ ನಂಬಡಿ ಇವ್ರು ಹೇಳುದನ್ನೆಲ್ಲ. ಚೈನೀಸ್ ಉಂಟು, ಇದು ಕುಬೂಸ್ ಅಂತ ಹೇಳ್ತೇವೆ ಅರಬಿ, ಮತ್ತೆ ಇದು ಸಲಾಡ್ಸ್ ಎಲ್ಲ ಉಂಟು. ಮತ್ತೆ ಇದ್ರ ಅಡಿಯಲ್ಲಿ ತುಂಬಾ ಐಟಮ್ ಉಂಟು. ಆಕ್ಚುಲಿ ನಾವು ಎರಡೆರಡು ಉಂಟು, ಪ್ಲೇಟ್ ಇಟ್ಕೊಂಡು ಹೋಗ್ಬೇಕಿತ್ತು. ಹೊಕ್ಕಿ ನಾವು ಹುಡುಕ್ಬೇಕು, ಅಷ್ಟು ಉಂಟು. ಸ್ವಲ್ಪ ಅದನ್ನ ಗ್ಯಾಪ್ ಅಲ್ಲಿ ತೋರಿಸಿ ಅಂದ್ರೆ. ನೋಡಿ ಮೆಲ್ಲ ಗ್ಯಾಪ್ ಅಲ್ಲಿ ಕಾಣ್ತಿಲ್ಲ. ಕಂಡದ್ದು ಸಾಕು, ನೀವು ಇನ್ನು ಕಣ್ಣಾಕ್ಬೇಡಿ ಆಯ್ತಾ, ಊಟ ಮಾಡ್ಲಿಕ್ಕೆ ಉಂಟು. ಸೊ ಇದೆಲ್ಲ ಪ್ಯಾಕೇಜ್ ಎಲ್ಲ ಬರುತ್ತೆ. ನಾವು ಪ್ಯಾಕೇಜಲ್ಲಿ ಈ ಊಟ ಅಂದರೆ ಡಿನ್ನರ್ ಇದು, ಮತ್ತೆ ಒಂದು ಸ್ಟಾರ್ಟರ್, ಇತ್ತು. ಹೇಗೆ ಉಂಟು ಫುಡ್? ಟೇಸ್ಟ್ ಮಾಡಿದೆ ಹೇಳಿದ ಇವರು 2ನೇ ಸಲ ತಿಂತಿದ್ದಾರೆ ಅಲ್ಲಿ. ಹಾಂ, ಇವರಿಗೆ ಫ್ರೈಡೇ ಇವತ್ತು, ಅದಕ್ಕೆ ವೆಜ್ ತಿಂತಿದ್ದಾರೆ. ಇದಾದ್ಮೇಲೆ ಡಿನ್ನರ್ ಆದ್ಮೇಲೆ ನಮಗೆ ನೆಕ್ಸ್ಟ್ ಏನು ಆಕ್ಟಿವಿಟಿ ಉಂಟು? ಫೈರ್ ಶೋ ಉಂಟು, ತುಂಬ ಒಳ್ಳೆ ಉಂಟು. ಎಲ್ಲಿಗೆ ಹೋಗಬೇಡಿ, ವೆಯ್ಟ್ ಮಾಡಿ. ನೆಕ್ಸ್ಟ್ ಫೈರ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಫೈರ್ ಶೋ ಇಲ್ಲಿ ವಾಪಸ್ ಆಗುತ್ತೆ. ಬಾಪ್ರೆ, ಫೈನಲಿ ನಮ್ದು ಇವತ್ತಿನದ್ದು
ಡೆಸರ್ಟ್ ಸಫಾರಿ ಒಂದು ಎಂಡಿಂಗ್ ಆಯ್ತು, ಪರ್ಫೆಕ್ಟ್ ಎಂಡಿಂಗ್. ಬೆಲ್ಲಿ ಡ್ಯಾನ್ಸ್ ಹೊತ್ತೆ ಇವರಿಬ್ಬರು ತುಂಬಾ ಎಂಜಾಯ್ ಮಾಡಿದ್ದು. ನಾನು ಅಲ್ಲ ಫುಲ್ ಬೆವರಿದ್ದಾರೆ ನೋಡಿ, ಫುಲ್ ನೋಡಿ ಇವರು ನರ್ವಸ್, ಇವ್ರ ಮುಖ ನೋಡಿ ನೋಡಿ ಇವರು ವೈಫ್ ಒಟ್ಟಿಗೆ ನೋಡಿ ಆಯ್ತಾ ಬೆಲ್ಲಿ ಡ್ಯಾನ್ಸ್, ವೈಫ್ ಒಟ್ಟಿಗೆ ನೋಡಿದವರು. ಅಲ್ಲಪ್ಪ ನಾವೆಲ್ಲ ಬೆಲ್ಲಿ ಡ್ಯಾನ್ಸ್ ನೋಡಿ. ನಮ್ಗೆ full right ಉಂಟು. ಹಾಗೆ ಇವತ್ತು ಒಳ್ಳೆ ಫೈರ್ ಶೋ ಇತ್ತು, ಬೆಲ್ಲಿ ಡ್ಯಾನ್ಸ್ ಇತ್ತು, ತನೂರಾ ಶೋ ಇತ್ತು, ಹಾಗೆ ಒಂದು ಟ್ರೆಡಿಷನಲ್ ಡ್ಯಾನ್ಸಸ್ ಇತ್ತು. ಸೊ ಎಲ್ಲ ಎಂಜಾಯ್ ಮಾಡಿದ್ದೇವೆ ನಾವು. ಸೊ ಈಗ ಫೈನಲ್ ನಾವು ಎಂಡ್ ಆಯ್ತು ಶೋ, ಈಗ ನಾವು ವೈಂಡ್ ಅಪ್ ಮಾಡ್ತಿದ್ದೇವೆ. ಸೊ ನಿಮ್ಗೆ ಸಹ ಇಷ್ಟ ಆಗಿರ್ಬೋದು ವಿಡಿಯೋ ನೋಡುವಾಗ, ನಿಮ್ಗೆ ಸಹ ಖುಷಿ ಆಗ್ಬೋದು. ದುಬೈ ಬಂದ್ರೆ ಇದನ್ನ ಮಸ್ಟ್ ಟ್ರೈ ಮಾಡಬೇಕು, ಎಸ್ಪೆಷಲಿ ಡೆಸರ್ಟ್ ಸಫಾರಿ. ಯಾರೆಲ್ಲ ದುಬೈಗೆ ಬರ್ತೀರಾ ಅವರೆಲ್ಲ ಡೆಸರ್ಟ್ ಸಫಾರಿ ಟ್ರೈ ಮಾಡಲೇಬೇಕು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಬೆಲ್ ಐಕಾನ್ ನಮಗೆ ಸಪೋರ್ಟ್ ನಿಮ್ದು ತುಂಬಾ ಅವಶ್ಯಕತೆ ಉಂಟು. ಸೊ ಬಾಯ್. ಇವತ್ತಿನ ಒಂದು ವಿಡಿಯೋದೊಟ್ಟಿಗೆ ನಾವು ಇವತ್ತು ನಿಮಗೆ ಬಾಯ್ ಹೇಳ್ತಿದ್ದೇವೆ. ಸೊ ನೆಕ್ಸ್ಟ್ ವಿಡಿಯೋದೊಟ್ಟಿಗೆ ಇನ್ನೊಮ್ಮೆ ಸಿಗುವ. ಸೊ ಬಾಯ್ ಫ್ರಮ್ ಕರಾವಳಿ ಕಸಿನ್ಸ್. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು. ಕರಾವಳಿ ಕಸಿನ್ಸ್.